ಕೊರೋನಾ ಸಂಕಷ್ಟ ಎಲ್ಲರ ಬದುಕಿನ ಮೇಲೂ ಒಂದಲ್ಲ ಒಂದು ಹೊಡೆತವನ್ನ ನೀಡಿದೆ. 2 ವರ್ಷಗಳ ಸಾಂಕ್ರಾಮಿಕ ರೋಗ ನಾಡಿನ ಆರ್ಥಿಕ ಸ್ಥಿತಿಯನ್ನೇ ಬುಡಮೇಲು ಮಾಡಿದೆ. ಅದರಲ್ಲೂ ಜನಸಾಮಾನ್ಯರ ಪಾಡು ಹೇಳತಿರದು. ಇನ್ನು ಅಲೆಮಾರಿಗಳ ಪರಿಸ್ಥಿತಿಯಂತೂ ಹೇಳತಿರದು. ಊರಿಂದ ಊರಿಗೆ ಅಲೆದಾಡಿ ಅಲ್ಲಿ ಇಲ್ಲಿ ಠಿಕಾಣಿ ಹೂಡಿದ ಅಲೆಮಾರಿಗಳು ಇದೀಗ ಮರಳಿ ಊರಿಗೆ ಹೋಗಲು ಗಂಟುಮೂಟೆ ಕಟ್ಟಿದ್ದಾರೆ. ಇವರೆಲ್ಲರೂ ತಮ್ಮ ಹೊಟ್ಟೆಪಾಡಿಗಾಗಿ ಊರಿನಿಂದ ಊರಿಗೆ ಅಲೆದಾಡುತ್ತಿರುವವರು. ಒಂದು ಹೊತ್ತಿನ ಊಟ ಸಿಕ್ಕಿದರೆ ಸಾಕು, ಮತ್ತೆ ನಾಳಿನ ಚಿಂತೆ ಇವರಿಗಿಲ್ಲ. ಎಲ್ಲಿ ಬದುಕು ಕಟ್ಟಿಕೊಳ್ಳಲು ಆಗುತ್ತೋ ಅಲ್ಲಿ ಸ್ವಲ್ಪ ಹೊತ್ತು ನೆಲೆ ನಿಂತರೆ ಮತ್ತೆ ಅಲ್ಲಿಂದನೂ ಜಾಗ ಖಾಲಿ ಮಾಡಿ ಇನ್ನೊಂದು ಹೊಸ ತಾಣದತ್ತ ಇವರ ಪಯಣ. ಇವರ ಈ ಪುಟ್ಟ ಲೋಕ ಕಂಡು ಬಂದಿದ್ದು ಮಂಗಳೂರು ಮಹಾನಗರದ ಕದ್ರಿ ಕೆಪಿಟಿ ಸಮೀಪದ ರಾಷ್ಟ್ರೀಯ ಹೆದ್ದಾರಿ 66ರ ಪಕ್ಕದಲ್ಲಿ. ಇವರೆಲ್ಲರೂ ಗೋವಾ, ಬಿಹಾರ, ಜಾರ್ಖಂಡ್ ಮೂಲದಿಂದ ಬಂದ ಅಲೆಮಾರಿಗಳು. ಸದ್ಯ ಮಂಗಳೂರಿನಲ್ಲಿ ಠಿಕಾಣಿ ಹೂಡಿ ಜೇನು ತೆಗೆಯುವುದೋ ಅಥವಾ ಪೇಂಟ್ ಕೊಡುವುದೋ, ಕೂಲಿ ಕೆಲಸವೋ ಇಲ್ಲ ಗ್ಯಾರೇಜ್ನಲ್ಲೋ ಹೀಗೆ ದಿನಕೂಲಿ ಮಾಡಿಕೊಂಡು ಹೊಟ್ಟೆ ಹೊರೆದುಕೊಳ್ಳುತ್ತಾರೆ. ಆದರೆ ಮಹಾಮಾರಿ ಕೊರೋನಾದ ಸಂಕಷ್ಟ ಇವರ ಬದುಕಿನ ಮೇಲೂ ಭಾರೀ ಹೊಡೆತ ನೀಡಿದೆ. ಒಂದೆಡೆ ಆರ್ಥಿಕ ಸಂಕಷ್ಟವಾದರೆ ಇನ್ನೊಂದೆಡೆ ಕೆಲಸ ಇಲ್ಲದ ಚಿಂತೆ ಇವರನ್ನು ಕಾಡ್ತಾ ಇದೆ. ಹೊತ್ತು ಹೊತ್ತಿಗೂ ಊಟಕ್ಕೂ ಗತಿ ಇಲ್ಲದೆ ಪರದಾಡಿ ಜೀವನವೇ ಸಾಕಾಗಿ ಹೋಗಿದೆ. ಹೀಗಾಗಿ ಅನಿವಾರ್ಯವಾಗಿ ಗಂಟು ಮೂಟೆ ಕಟ್ಟಿಕೊಂಡು ಇವರೆಲ್ಲರೂ ಮರಳಿ ತಮ್ಮೂರು ಸೇರಿಕೊಳ್ಳುತ್ತಿದ್ದಾರೆ. ಊರಲ್ಲೇ ಹೋಗಿ ಸಿಕ್ಕಿದ ಸಣ್ಣ ಪುಟ್ಟ ಕೆಲಸ ಮಾಡಿ ಜೀವನ ಸಾಗಿಸಲು ನಿರ್ಧರಿಸಿದ್ದಾರೆ. पढ़ाई उड़ाई सब 2 साल से बंद किया, क्या करेगा, इधर करेगा पढ़ाई। ये सब मोदी लोग बच्चों को पढ़ाई भी गया, सब गया। ये 2 साल से बंद है, रहने के लिए ऐसा ही रहता है ना. ಈ ಅಲೆಮಾರಿ ಕುಟುಂಬದಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಂದ ಹಿಡಿದು ವೃದ್ಧರೂ ಕೂಡ ಜೊತೆಗಿದ್ದಾರೆ. ಆದರೆ ಇಂತಹ ಅಲೆಮಾರಿಗಳಿಂದ ಸ್ಮಾರ್ಟ್ ಸಿಟಿ ಮಾತ್ರ ತುಂಬಾನೇ ಗಲೀಜಾಗ್ತಾ ಇದೆ. ಎಲ್ಲೆಂದರಲ್ಲಿ ಮೂತ್ರ, ಬಯಲು ಮಲ ವಿಸರ್ಜನೆ ಮಾಡುತ್ತಿರುವುದರಿಂದ ನಗರದಲ್ಲಿ ಗಬ್ಬುನಾತ ಹರಡುತ್ತಿದೆ. ಹಲವು ಮಂದಿ ರಾತ್ರಿ ವೇಳೆ ಕಳ್ಳತನಕ್ಕೂ ಇಳಿಯುತ್ತಾರೆ ಎನ್ನುವ ಆರೋಪವೂ ಇವರ ಮೇಲಿದೆ. ಒಟ್ಟಿನಲ್ಲಿ ಕೊರೋನಾ ಇವರ ಬದುಕಿನ ಮೇಲೆ ಹೊಡೆತ ನೀಡಿರುವುದಂತೂ ಸತ್ಯ. ಇನ್ನಾದರೂ ಪರಿವರ್ತನೆಯಾಗುವಲ್ಲಿ ಇವರು ದೃಢ ಹೆಜ್ಜೆ ಇಡಬೇಕಾಗಿದೆ. ಊರೂರು ಅಲೆದಾಡುವುದು ಬಿಟ್ಟು ತಮ್ಮೂರಿನಲ್ಲೇ ಕಾಯಕ ಮಾಡಿ ಬದುಕನ್ನ ಕಟ್ಟಿಕೊಳ್ಳಬೇಕಾಗಿದೆ. ಗಣೇಶ್ ಪೂಜಾರಿ, ನಮ್ಮ ಕುಡ್ಲ ನ್ಯೂಸ್ 24/7 ಮಂಗಳೂರು.